सहस्राचपाशं तापं पूजामि मूलगुरुभ्यो नमः आदिगुरुभ्यो नमः सर्वगुरुभ्यो नमः सर्वे गुरुभ्यो नमः स्कुलाचार्य परमगुरुभ्यो नमः राचवाहयां स्थापयां पूजामि अम्बापात्ने श्रीगुरुदेवताभ्यो नमः शरणं कल्पयामि यात्ने गन्धं कल्पयामि अम्बाकास्पदे पुष्पं कल्पयामि हेम यम्बायुवात्ने धूपान् दीपान् नैवेद्यं समर्पयामि तम्बं तात्नं तात्नयं तोत्वं तोत्वा अमृतेश्वरी अमृतेश्वरी अमृतावृषिणी अमृतावृषिणी अमृता सभासभायः साः सोहं सोहं साः आराध्यदेवता परं पूज्य गुरुदेवताभ्यो नमो नमः नानाविधा परिमलाप्तं समर्पयामि शिवगिरे शिखराग्रदेवी पद्मासनस्तोमनद्वापद्यं कवादं गणितासेवं चारुकारुण्यनेत्रं कलिगणस्मिनारायणाख्यं नारायणो नमः सर्वेभ्यो गुरुभ्यो नमो नमः आराध्यदेवताभ्यो नमो नमः गुरुदेवताभ्यो नमो नमः मनसो समस्त व्यवहार क्षेत्र उन्नता स्थानबल प्राप्त्यर्थं गुरुदेवता ज्ञानबल प्राप्त्यर्थं गुरुदेवता परिपूर्ण अनुग्रहबल प्राप्त्यर्थं मनसो संकल्पित कार्य जय प्राप्तिरस्तु नमः परिपूर्ण अनुग्रहबल प्राप्तिरस्तु महागणपते स्वाहा जन्मोत्सवं ज्येष्ठराजं ब्रह्मणां ब्रह्मानस्पदान शृण्वन्नोतिभिः महागणपते स्वाहा जन्मावां ॐ भगवताप्राप्त्यर्थं स्वामीं महागणपति देवताभ्यो नमो नमः दर्शयोगे स्वाहा जन्मावः ॐ दृष्टं कर्णे विष्णुयां स्वस्ति नस्यार्घ्यो इष्टनेमिः स्वस्ति नो बृहस्पति ददातु ओम शांति 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 ಉದ್ದೇಶದ ಇವತ್ತು ಏಕದಂಬ ಸರ್ವವಿಘ್ನೋಲ್ಲ ಪರಿಹಾರ ಮಲ್ಪಿನ ಮಹಾಗಣಪತಿನ ಗಣಾಧ್ಯಕ್ಷಾಯನಿಂದ ಮಹಾಗಣಪತಿನ ದೇವರಿನ ಆರಾಧನೆ ಮಲ್ತದ್ದು ಆ ಮುಖೇನವಾದ ಪ್ರಾರಂಭವಂತ ಸಂಕಲ್ಪ ಮಲ್ತ ಪ್ರಥಮರು ನಮ್ಮ ಗುರು ಮಹಾಗಣಪತಿ ದೇವರನ್ನು ಸ್ವಸ್ತಿಕ ಮಂದಿರ ಆರಾಧನೆ ಮಲ್ತದೆ ಗಂಗಾದಿ ಸಕಲ ದೇವತಾದೇವತರ ಕಲಸ ಮಂದಿರ ಆರಾಧನೆ ಮಲ್ತದೆ ಶ್ರೀಮೂರ್ತಿ ಇಂದ್ರ ಲೋಕಪಾಲಕರ ಆದಿತ್ಯಾದ ನವಗ್ರಹದೇವತರ ಕಲಸ ಮಂದಿರ ಆರಾಧನೆ ಮಲ್ತದೆ ಮಹಾಗಣಪತಿ ದೇವರಿನ ಆ ಕಲಸ ಮಂದಿರ ಎಲ್ಲ ಸ್ವಸ್ತಿಕ ಮಂದಿರ ಪ್ರಾಣಪ್ರತಿಷ್ಠಾಪನಾದಿ ಮಲ್ತದೆ ಧ್ಯಾನಾವನಾದಿ ಷೋಡಾಪಚಾರ ಪೂಜೆಯನ್ನು ಸಲ್ಲಿಸಾದೆ ಕಾರಣ ಆ ಕಲಿಯುಗ ನಮಗೆ ಕಣ್ಣಿಗೆ ತೋಜಿನ ಪ್ರತ್ಯಕ್ಷತೆ ಕಂಡ ಅಗ್ನಿದೇವರಿ ಆ ಅಗ್ನಿದೇವರನ್ನು ಗುಂಡು ಬಂತದ್ದು ಆ ಮುಖೇನವಾದ ಮಹಾಗಣಪದೇವರಿಗೆ ಕೊನ್ನಂಚನ ಆವಿರ್ಭಾಗ ಮಹಾಗಣಪದೇವರ ಪರಿಪೂರ್ಣವಾದ ಸ್ವೀಕಾರ ಬಂತದ್ದು ಐತ ಪುಣ್ಯದ ಫಲದಾದಂಡ ಯಜಮಾನ ಸಾಕುಗಳ ಈ ಸ್ಥಳಭಾಗಗಳ ಮಾತ ಕೆಲಸ ಮಂತ್ರಗಳು ಮಂತ್ರಗಳು ಮಾತ್ರೆಗಳ ಆ ದೇವರಿಗೆ ಪ್ರಸಾದ ರೂಪವಾದ ಅನುಗ್ರಹ ಮಲ್ಪಡು ಯಜಮಾನಸ್ಥರಿಗೆ ಕೆಲಸಗಳ ಉನ್ನತమైన ಮಾತ ಹುಮ್ಮತ ಹೆಡ್ಡೆರಿದ್ದ ಗ್ರಾಹಕರನ್ನ ಅನುಗ್ರಹ ಆಶ್ವಾದ ಪ್ರಕಾರವಾದ ಮಹಾಲಕ್ಷ್ಮಿ ದೀಪನವಾದ ಧನಕನಕ ವಸ್ತ್ರಾವನ ಸಂಪತ್ತಿನ ಮಾತ ಫಲಪಾತ ಕೊಡುವುದು ಮಹಾಗಣಪದೇವರ ಅನುಗ್ರಹ ಮಲ್ಪುನ ವೇತನದ ವಿಘ್ನ ವಿದೂರಿತದ ಮಹಾಗಣಪದೇವರಿನ ಮಾತ ಪರಿಹಾರ ಮತ್ತು ಹೆಡ್ಡೆ ರೀತಿಯ ಮಹಾಲಕ್ಷ್ಮಿ ದೀಪನ ಮಾಡುವುದು ಆ ಮಹಾಗಣಪದೇವರ ಪ್ರಾರ್ಥನೆ ಬಂದ ಏಕ ನಮ್ಮ ಶಿವದೇವರ ಕಥೆ ಮಂಜುನಾಥ ದೇವರನ್ನು ನೆಮ್ಮದಿ ಬಂದು ನಮ್ಮ ಕುಲದೇವ ಕೋಟನಾಥೇಶ ದೇವರ ಸಾನ್ನಿಧ್ಯ ನೆಮ್ಮದಿ ಬಂದು ಅಪ್ಪೆ ಮಂಗಲಾದೇವಿನ ಸಾನ್ನಿಧ್ಯ ಮಾತ್ರ ಬಂದು ಏಕಲ ಕುಲದೇವರನ್ನ ಇಷ್ಟ ದೇವರ ಮಾತ್ರ ದೇವದೇವರ ಸಾನ್ನಿಧ್ಯ ಮಾತ್ರ ತುಂಬುದಿ ಬಂದು ಪ್ರಾರ್ಥನೆ ಮಂತ್ರ ಅಲ್ಪ ಆರಾಧನೆ ಮಾಡುವ ಮಹಾಗಣಪತಿನ ಅನುಗ್ರಹ ಹೆಡ್ಡೆ ರೀತಿಯ ವ್ಯವಹಾರ ಕ್ಷೇತ್ರದ ಮಹಾಲಕ್ಷ್ಮಿ ದೀಪನ ಮಾಡುವುದು ಆ ಮಹಾಗಣಪದೇವರ ಭಕ್ತಿ ಪ್ರಾರ್ಥನೆ
काले वर्षतो पर्जन्या पृथिवी सस्यदारिणी देशोऽयं शोकरहितो सज्जना सन्तु निर्भयः अपुत्रा पुत्रिणा सन्तु पुत्रिणा सन्तु पुत्रिणः धना सदना सन्तु जीवन्तर्दां दतं सुखिनो भवन्तु सर्वे जनाः सुखिनो भवन्तु समस्तमङ्गलानि भवन्तु कायेन वाचा मनसेन्द्रियर्वाभ्यात्मना वा प्रेतभावा दानी दानी च पापानि जन्मान्तरगतानि च दानी दानि विषमधिपतिमाकुम्भाकुम्भवातायमां तमनां श्रेष्ठाद्यर्थं श्रेष्ठं आकाशमार्गेण यथा स्थानमुद्वासयामि पुण्यां भवन्तु समस्तमङ्गलानि देवोपदेवतामहालक्ष्मीस्य प्राप्त्यै ಇನಿ ಗ್ರಾವಿಟಿ ಸೇವಾ ಕೇಂದ್ರ ಪಂಪಿನಂಚಿನ ಜನಗಳಿಗೆ ಅಗತ್ಯ ಉಪ್ಪುನಂಚಿನ ಸೇವಾ ಸೌಲಭ್ಯಗಳನ್ನು ಒದಗಿಸುತ್ತಿನಂಚಿನ ಡಿಜಿಟಲ್ ಸೇವಾ ಕೇಂದ್ರ ಶ್ರೀಮತಿ ಲತಾ ಸಿ ಅಡ್ಕಬಕ ಲಯನ್ ಶ್ರೀಮತಿ ನಮಿತಾ ಶ್ಯಾಮ್ ಮಕ್ಕಳು 2 ಜನ ನಮ್ಮ ಆತ್ಮನಿರ್ಭರ ಯೋಜನೆ ಪಂತ ನಮ್ಮ ಪ್ರಧಾನಮಂತ್ರಿಗಳು ಐಕ್ಯ ತಕ್ಕ 2 ಜನ ಮಹಿಳಾ ಉದ್ಯಮಿಗಳು ಒಟ್ಟ ಒಂದು ಇನ್ನೊಂದು ಮಹಿಳಾ ಉದ್ಯಮವನ್ನು ಶುರುಮಂತಂದುಲೇರು ಕೋಡೆ ವಿಶೇಷವಾದ ಹೆಣ್ಣು ಮಗುವಿನ ದಿನಾಚರಣೆಯನ್ನು ರಾಷ್ಟ್ರೀಯ ದಿನಾಚರಣೆವಾದ ಆಚರಣೆ ಮಂತ ನಮ್ಮ ಇಂಚಿತ್ತಿನ ಎಡ್ಡೆ ಪೊರ್ತುಡು ಇನ್ನು ಸೋಮವಾರ ಶಿವನ ದಿನ ಬಂದ್ಬೇರು ಎಡ್ಡೆ ಸೋಮನಾಥನ ದಿನ ಪುಣ್ಯಕಾಂಡದ ಪೊರ್ತು ವೈದಿಕವಾದ ಗಣಹೋಮಾದಿ ಪೂಜಾ ವಿಧಿಕ್ಲೆ ನಡಪಾದು ಈ ಒಂಜೆ ಡಿಜಿಟಲ್ ಸೇವಾ ಕೇಂದ್ರ ಪೊರುಳು ನಡಪಡು ಯಶಸ್ವಿ ಆವಡು 2 ಉದ್ಯಮಿಗಳು ಈ 2 ಉದ್ಯಮಡು ಯಶಸ್ವಿಯಾದ ನನಲಾತಿ ಹೆಚ್ಚು ಜನಕ್ಕೆ ಕೆಲಸ ಕೊರ್ಪಲೇಕ ಆವಡು ಅಕ್ಲೆಗಳ ಕೆಲಸ ಆವಡು ಅಕಲು ನನಲಾತಿ ಜನಕ್ಕೆ ಹೆಚ್ಚು ಕೆಲಸ ಕೊರ್ಪಲೇಕ ಆವಡು ಪಂಡೊಂದು ಇನಿ ಇದೇನು ಈತನೆಗೆ ರಿಬ್ಬನ್ ಬಿಡ್ಪಾದ ಉದಿಪನ ಮಂತದೇ ನಮ್ಮ ಕುಡ್ಲ ಶಾಸಕರು ವೇದವ್ಯಾಸ ಕಾಮತರು ಅಂಚನೆ ಹಿರಿಯರಾದ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿದ ಹಿರಿಯ ಮುಖಂಡರು ನಮ್ಮ ಪರಪಿಲಿದ ನಮ್ಮ ಪಂಪಾರೇರು ಶ್ರೀ ಬೋನಪ್ಪ ಭಂಡಾರರು ಅಂಚನೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ಶ್ರೀಯುತ ಚಂದ್ರಹಾಸ್ ಪಂಡಿತ್ ಅವರು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರಾದ ಯಡಿಯೂರಪ್ಪರನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪರನ್ನ ಆತ್ಮೀಯರಾದ ಕರ್ನಾಟಕ ರಾಜ್ಯ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಿಮ್ಮೆಲ್ಲ ಹೊಣೆಗಾರಿಕೆ ವಹಿಸೋದಿನ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್ ನಮ್ಮ ಬಿಜೆಪಿದ ಮಾಜಿ ಕೌನ್ಸಿಲರ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮೇರೆ ಶ್ರೀಮತಿ ಪ್ರಭಾ ಮಾಲಿನಿ ಸುರೇಂದ್ರ ಜಪ್ಪಿನ ಮಗರು ಮಕ ಮಾತ ಬಂಧು ತಾಲೂಕು ಪಂಚಾಯತ್ದ ಮಾಜಿ ಸದಸ್ಯರು ಶ್ರೀಮತಿ ರಾಜೀವಿ ಕೆಂಪುಮಣ್ಣುಲೇರು ಮಾತ ಬಂಧುಲೇರು ರೂಪಾಡಿ ಬಂಗೇರು ಯಶಸ್ವಿ ಓಡಾಣ ನಮ್ಮ ದೈವ ದೇವರನ್ನ ಎದುರು ತುಡರು ಬೆಳಗಾದು
ಪ್ರಾರ್ಥನೆ ಮತ್ತು ಒಂಜಿ ಕಾರ್ಯಕ್ರಮನು ಒಂಜಿ ಎಡ್ಡೆ ಕೆಲಸ ಶುರು ಮಾಡ್ಕೊಳ್ಳಿನ ಒಂಜಿ ಸಂಪ್ರದಾಯ ಇತ್ತಂದೇನು ತುಡರು ಬೆಳಗಾದಿ ಒಂಜಿ ಸಂಸ್ಥೆಗೆ ಉದೀಪನದ ಚಾಲನೆ ಕೊರಡು ಪಡೆದು ನಮ್ಮ ಶ್ರೀಯುತ ಮೋನಪ್ಪ ಭಂಡಾರರು ಅಂಚನೆ ನಮ್ಮ ಕುಡ್ಲ ಶಾಸಕರು ವೇದವ್ಯಾಸ ಕಾಮತೇರು ನಮ್ಮ ರವೀಂದ್ರ ಶೆಟ್ಟಿ ಉಳಿದವರು ಚಂದ್ರಹಾಸ ಪಂಡಿತರು ತಾಲೂಕು ಪಂಚಾಯತ್ ಶ್ರೀಮತಿ ಸುರೇಖ ಜನ ಮಂಗಳೂರಿನ ಹೃದಯ ಭಾಗವಾದ ಹಂಪನಕಟ್ಟೆಯ ಪರಿಸರದಲ್ಲಿರುವಂತಹ ತಾಲೂಕು ಕಚೇರಿಯ ಆವರಣದ ಒಳಗಡೆ ಗೌರವಾನ್ವಿತ ನಮ್ಮವರೇ ಆದ ಶ್ರೀಮತಿ ನಮಿತಾ ಶಾ ಮತ್ತು ಲತಾ ಚಂದ್ರಶೇಖರ್ ಅವರು ಸೇರಿಸಿಕೊಂಡು ಈ ಭಾಗದ ಜನರು ತಾಲೂಕು ಕಚೇರಿ ಮತ್ತು ಇನ್ನಿತರ ಕಚೇರಿಗೆ ಬಂದಾಗ ಅವರಿಗೆ ಬೇಕಾಗುವಂಥ ಎಲ್ಲ ದಾಖಲೆಗಳನ್ನು ಒದಗಿಸಿಕೊಡುವಂಥ ದೃಷ್ಟಿಯಲ್ಲಿ ಗ್ರಾವಿಟಿ ಡಿಜಿಟಲ್ ಕೇಂದ್ರವನ್ನು ಪ್ರಾರಂಭಿಸಿ ಅದರ ಇವತ್ತು ಏನು ದೀಪ ಪ್ರಜ್ವಲನೆ ಮಾಡಿ ಆ ಒಂದು ಕಚೇರಿಯ ಉದ್ಘಾಟನೆಗೊಂಡಿದೆ. ಒಟ್ಟು ಬರುವಂಥ ಸಾರ್ವಜನಿಕರಿಗೆ 10 ದಾಖಲೆಗಳನ್ನು ಒದಗಿಸಿಕೊಡುವಂಥ ದೃಷ್ಟಿಯಲ್ಲಿ ಈ ಡಿಜಿಟಲ್ ಸೇವಾ ಕೇಂದ್ರ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿದೆ. ಜನರಿಗೆ ಬೇಕಾಗುವಂಥ ದಾಖಲೆಗಳು ಅದರಲ್ಲಿ ಕೂಡ ಆಧಾರ್ ಇರ್ಬೋದು, ಇಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಸರಿಸುಮಾರು 100ಕ್ಕೂ ಹೆಚ್ಚಿನ ಅಧಿಕ ದಾಖಲೆಗಳನ್ನು ಒದಗಿಸಿಕೊಡುವಂಥ ದೃಷ್ಟಿಯಲ್ಲಿ ಅದು ವಂಶ ಪರಂಪರೆಯ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಬೇರೆ ಇನ್ನಿತರ ಕೃಷಿ ಪುಸ್ತಕ ಇರ್ಬೋದು, ಹೀಗೆ ಎಲ್ಲ ದಾಖಲೆಗಳನ್ನು ಒದಗಿಸಿಕೊಡುವಂಥ ದೃಷ್ಟಿಯಲ್ಲಿ ಈ ಒಂದು ಡಿಜಿಟಲ್ ಸೇವಾ ಕೇಂದ್ರದಿಂದ ಅವರು ಗ್ರಾವಿಟಿ ಕೇಂದ್ರದಿಂದ ಪ್ರಾರಂಭ ಮಾಡಿದ್ದಾರೆ. ಅವರು ಇಬ್ಬರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಉದ್ದಿಮೆ ಮಹಿಳೆಯರು ಸೇರಿಕೊಂಡು ಮಾಡುವಂಥ ಈ ಉದ್ದಿಮೆ ಭಾಳ ಯಶಸ್ಸನ್ನು ಕಾಣಲಿ, ಭಾಳ ಒಳ್ಳೆ ರೀತಿಯಲ್ಲಿ ಬಂದಂಥ ಗ್ರಾಹಕರಿಗೆ ತೃಪ್ತಿಯಾಗಿ ಅವರು ಏನು ದಾಖಲೆಗಳನ್ನು ಅವರು ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇಲ್ಲಿ ಬರ್ತಾರೆ, ಅವರಿಗೆ ಪೂರ್ಣ ಪ್ರಮಾಣದ ದಾಖಲೆ ಕೊಡುವಂಥ ದೃಷ್ಟಿಯಲ್ಲಿ ಇವರ ಈ ಕೇಂದ್ರ ಯಶಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಲಿ, ಬಂದಂಥ ಗ್ರಾಹಕರು ತೃಪ್ತಿಯಾಗಲಿ. ಅದರ ಮುಖಾಂತರ ಇದೇ ರೀತಿಯ ಡಿಜಿಟಲ್ ಕೇಂದ್ರ ಅವರ ಉದ್ದಿಮೆ ಯಶಸ್ಸನ್ನು ಕಂಡು ಒಂದು ಮಂಗಳೂರಿನ ಭಾಳ ಯಶಸ್ಸಿನ ಉದ್ಯಮ ಮಹಿಳಾ ರೈತರಲ್ಲಿ ಅವರನ್ನು ಗುರುತಿಸಿಕೊಳ್ಳೋ ರೀತಿಯಲ್ಲಿ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾಲೂಕು ಕಚೇರಿಯ ಪ್ರಾಂಗಣ ಅಂತ ಹೇಳಿದ್ರೆ ದಿನನಿತ್ಯ ಸಾವಿರಾರು ಲಕ್ಷಾಂತರ ಜನರು ಈ ಭಾಗದಲ್ಲಿ ಓಡಾಡಿ ಇರುವಂಥ ಜಾಗ. ಹಾಗಾಗಿ ಪ್ರಮುಖವಾದ ಜಾಗದಲ್ಲಿ ಈ ಉದ್ದಿಮೆ ಭಾಳ ಯಶಸ್ಸನ್ನು ಕಾಣ್ತದೆ ಅಂತ ಹೇಳುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಮತ್ತು ಎಲ್ರಿಗೂ ಶುಭಾಶಯವನ್ನು ಕೊಡ್ತೇನೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ಸಿನಿಂದ ಆಗಿ ಇನ್ನು ಮುಂದೆ ಎಲ್ಲ ಹೆಚ್ಚಿನ
ಮಹಿಳೆಯರಿಗೆ ಇಲ್ಲಿ ಉದ್ಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದಕ್ಕೆ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಕೊಟ್ಟು ಹೆಚ್ಚಿನ ಸವಲತ್ತನ್ನು ಜನರಿಗೆ ಕೊಡುವಾಗ ಆಗಲಿ ಅಂತ ಹೇಳುವಂಥದ್ದು ಹಾರೈಸ್ತೇನೆ. ಅವರಿಗೆ ಶುಭ ಕೊಡ್ತೇನೆ. ನಮ್ಮ ವಿದ್ಯಾಧರ ಶೆಟ್ಟಿ ಹೇಳಿದ ಹಾಗೆ, ಹೊಸ ಕೋರಲಿನ ಮುಖ್ಯಸ್ಥರು ವಿದ್ಯಾಧರ ಶೆಟ್ಟಿ ಹೇಳಿದ ಹಾಗೆ, ಇವತ್ತು ಶಿವನ ದಿವಸ, ಸೋಮನಾಥೇಶ್ವರನ ದಿವಸ, ಶುಭ ದಿವಸ ಅಂತ ಲೆಕ್ಕ. ಆ ದಿವಸ ಇವತ್ತು ನನ್ನ ಸಹೋದರಿಯರಿಬ್ಬರು ನಮಿತಾ ಶ್ಯಾಮ್ ಮತ್ತು ಲತಾ ಚಂದ್ರಶೇಖರ್ ಅವರು ಒಂದು ಹೊಸ ಇಲ್ಲಿಯ ಜನರಿಗೆ ಉಪಯುಕ್ತವಾಗುವಂಥ ಬೇರೆ ಬೇರೆ ದಾಖಲೆಗಳನ್ನು ಸಂಗ್ರಹ ಮಾಡಿ ಅವರಿಗೆ ಕೆಲಸ ಕಾರ್ಯಗಳು ಉಪಯೋಗವಂಥ ಒಂದು ಕೆಲಸ ಮಾಡುವಂಥ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ಸಂತೋಷದಿಂದ ಅದು ಇಬ್ಬರು ಮಹಿಳೆಯರು ಸೇರಿಕೊಂಡು ಆ ಕೆಲಸವನ್ನು ಮಾಡಿದ್ದಾರೆ. ಮಹಿಳೆಯರು ನಮ್ಮ ದೇಶದ ವ್ಯವಸ್ಥೆಯಲ್ಲಿ, ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮಹಿಳೆಯರ ಸಂಖ್ಯೆ ದೊಡ್ಡ ಸಂಖ್ಯೆ. ಅದಕ್ಕೆ ಅನುಗುಣವಾಗಿ ನಮಗೆ ಅವರ ಕೆಲಸ ಕಾರ್ಯಗಳು ಇಲ್ಲ ಎಂಬುದು ಎಲ್ಲದಕ್ಕೂ. ಆದರೆ ನಮಿತಾ ಶ್ಯಾಮ್ ಮತ್ತು ಲತಾ ಚಂದ್ರಶೇಖರ್ ಅವರು ನಾವು ಅದನ್ನು ಮಾಡ್ತೇವೆ ಎಂಬಂಥ ಒಂದು ಹುಮ್ಮಸ್ಸಿಂದ ಹೊರಟು ಹೊರಗೆ ಬಂದಿದ್ದಾರೆ. ಅವರಿಗೆ ಈ ಒಂದು ಕೆಲಸ ಕಾರ್ಯದಲ್ಲಿ ಅಥವಾ ಈ ಒಂದು ಉದ್ದಿಮೆಯು ಹೆಚ್ಚು ಬೆಳವಣಿಗೆಯಾಗುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸೌಕರ್ಯವನ್ನು, ಹಾಗೆ ಅವರಿಗೆ ಉತ್ತಮ ಆರೋಗ್ಯ ಹಾಗೂ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಪರಮಾತ್ಮನು ಕರುಣಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಅದರೊಟ್ಟಿಗೆ ಆತ್ಮನಿರ್ಭರ ನಮ್ಮ ರಾಷ್ಟ್ರದ ಅಥವಾ ದೇಶದ ಪ್ರಧಾನಮಂತ್ರಿಯವರ ಒಂದು ಕನಸು, ಅದು ಇವತ್ತು ಜಗತ್ತಿನಾದ್ಯಂತ ಎಲ್ಲ ಕಡೆಗಳಲ್ಲಿ ಕೂಡ ಜನರನ್ನು ಹೊಡೆದಬ್ಬಿಸುವಂಥ ಕೆಲಸ ಮಾಡುವಂಥದ್ದು ಆಗ್ತಾಯಿದೆ. ಅಮೇರಿಕ ಕೂಡ ಬಹಳ ಒಳ್ಳೆಯ ಕೆಲಸ ಆಗ್ತದೆ ಎಂಬುದನ್ನು ಈಗಿನ ಅಧ್ಯಕ್ಷರು ಹೇಳುವಂಥವರಿಗೆ ಈಗ ಮುಟ್ಟಿದೆ. ಅಂಥ ಒಂದು ಕೆಲಸದಲ್ಲಿ ನಮ್ಮ ಇಬ್ಬರು ಸಹೋದರಿಯರು ತೆಗೆದುಕೊಂಡ ನಿರ್ಧಾರ ಬಹಳ ಸ್ವಾಗತಾರ್ಹ. ಅವರ ಆ ಒಂದು ಕೆಲಸವು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿ ವೇದವ್ಯಾಸ ಕಾಮಂತರು ಹೇಳಿದ ಹಾಗೆ ನೂರಾರು ಮಹಿಳೆಯರಿಗೆ ಉದ್ಯೋಗ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಎಂಬುದಾಗಿ ಹಾರೈಸ್ತಾ, ಇದೊಂದು ಸಂಸ್ಥೆ ಇವತ್ತು ಸಣ್ಣ ಒಂದು ಮಟ್ಟದಲ್ಲಿ ಇಲ್ಲಿ ಪ್ರಾರಂಭ ಆಗಿದೆ. ತಾಲೂಕು ಪಂಚಾಯತಿನ ಒಟ್ಟಾರದಲ್ಲಿ ಸುಮಾರು ಜನರು ಬರುವಂಥದ್ದು, ಬಹಳ ಸುಲಭದಲ್ಲಿ ಕೈ ಕೆಡುವಂಥ ಒಂದು ಸ್ಥಳ ಇದು. ಇಲ್ಲಿ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ದೊಡ್ಡ ಒಂದು ಸ್ಥಳದಲ್ಲಿ ಇದರ ಹೆಚ್ಚಿನ ಮಟ್ಟದಲ್ಲಿ ಒಂದು ದೊಡ್ಡ ಕೆಲಸವನ್ನು ಆಗಲಿ ಎಂಬುದಾಗಿ ನಾನು ಆ ದೇವರನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಇಬ್ಬರಿಗೂ ದೇವರು ಒಳ್ಳೆಯದನ್ನು ಆರೋಗ್ಯ ಐಶ್ವರ್ಯವನ್ನು ತಮ್ಮ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಂಗಳೂರಿನ ಹೃದಯ ಭಾಗದ ತಾಲೂಕು ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಇವತ್ತೊಂದು ಸಂತೋಷದ ಸಂದರ್ಭದಲ್ಲಿ ಸೋದರಿಯಾದಂಥ ನಮಿತಾ ಶ್ಯಾಮ್ ಮತ್ತು ಲತಾ ಚಂದ್ರಶೇಖರ್ ಅವರು ಸ್ಥಾಪಿಸಿದಂಥ ಈ ಒಂದು ಗ್ರಾವಿಟಿ ಡಿಜಿಟಲ್ ಸಂಸ್ಥೆ ಇವತ್ತು ಒಳ್ಳೆಯ ಸಂದರ್ಭದಲ್ಲಿ ಶುಭಾರಂಭಗೊಂಡಿದೆ. ಈ ಶುಭಾರಂಭಕ್ಕೆ ಇವತ್ತು ಅತ್ಯಂತ ಹೆಚ್ಚಿನ ಗಣ್ಯರುಗಳು ಬಂದು ಭಾಗವಹಿಸಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ನಮಿತಾ ಶ್ಯಾಮ್ರವರ ಸಮಾಜಮುಖಿ ಕೆಲಸ, ಯಾಕಂದರೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಿಂದ ಹಿಡಿದು ಸಮಾಜಮುಖಿಯಾದಂಥ ಕೆಲಸ ಮಾಡಿದಂಥ ಮಹಿಳೆ. ಆನಂತರ ತಾನು ಸಮಾಜಮುಖಿ ಕೆಲಸ ಮಾಡ್ತಾ ಇವತ್ತು ಉದ್ಯೋಗವನ್ನು ಕೂಡ ಸಮಾಜಮುಖಿ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳನ್ನು ಮತ್ತು ತಾಲೂಕು ಪಂಚಾಯತ್ನಲ್ಲಿ ಸಿಗುವಂಥ ಅನೇಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಟ್ಟು ಅದರ ಬಗ್ಗೆ ಸಾರ್ವಜನಿಕವಾಗಿ ಸಹಕಾರ ಕೊಡುವಂಥ ಒಂದು ಕೆಲಸವನ್ನು ಕೂಡ ಇವತ್ತು ಮಾಡಿದ್ದಾರೆ. ಹಾಗಾಗಿ ಅವರ ಸಮಾಜಮುಖಿ ಕೆಲಸ ನಮ್ಮೆಲ್ಲರಿಗೂ ಮಾದರಿಯಾಗುವಂಥದ್ದು. ಹಾಗೆ ಇವತ್ತು ಮುಂದುವರಿಸಿದಂಥ ಈ ಒಂದು ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಆತ್ಮನಿರ್ಭರ ಭಾರತದ ಒಂದು ಕೂಸಾಗಿ ಇವತ್ತು ಪರಿಣಮಿಸ್ತಾ ಇದೆ. ಹಾಗಾಗಿ ಅವರಿಗೆ ಪಕ್ಷದ ವತಿಯಿಂದ ತುಂಬ ಹೃದಯದ ಸಂತೋಷವನ್ನು ಅರ್ಪಿಸುತ್ತಾ, ಅವರಿಗೆ ಅಭಿನಂದನೆಯನ್ನು ಅರ್ಪಿಸುತ್ತಾ ಈ ಸಂದರ್ಭ ಅವರಿಗೆ ಶುಭವಾಗಲೆಂದು ನಾನು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತ ಬಂಧುಗಳೇ, ಈಗಾಗಲೇ ನಮ್ಮ ಮಹಿಳಾ ನಾಯಕಿ, ಸಮಾಜ ಸೇವಕಿ, ಲಯನ್ಸ್ನಂಥ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಲ್ಲೂ ಕೂಡ ಕೆಲಸವನ್ನು ಮಾಡಿ ಸಮಾಜ ಸೇವಕರೆಂದು ಪ್ರಸಿದ್ಧಿಯನ್ನು ಪಡೆದಂಥ ನಮ್ಮ ನಮಿತಾ ಶ್ಯಾಮ್ರವರು ಮತ್ತು ಲತಾ ಚಂದ್ರಶೇಖರ್ ಇಬ್ಬರು ಸಹೋದರಿಯರು ಸೇರಿ ಪ್ರಾರಂಭಿಸಿದಂಥ ಈ ಒಂದು ಸಂಸ್ಥೆ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಶುಭವನ್ನು ಹಾರೈಸುತ್ತಾ, ಈಗಾಗಲೇ ನಮ್ಮ ಈ ಭಾಗದ ನೆಚ್ಚಿನ ಶಾಸಕರಾದಂಥ ವೇದವ್ಯಾಸ ಕಾಮತ್ರವರು, ನಮ್ಮ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಸಹೋದರ ಮಾವರಾದಂಥ ಮನೋಜ್ ಭಂಡಾರಿ ಅವರು, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಚಂದ್ರಾಸ್ ಪಂಡಿತಾಸ್ ಅವರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯಕ್ಕೆ ಇದ್ದಾರೆ, ನಮ್ಮೆಲ್ಲ ಮಹಿಳಾ
ನಾಯಕರಿದ್ದಾರೆ, ನಮ್ಮ ಶ್ರೀರೇಖಾ ಚಂದ್ರಾಸ್ ಇದ್ದಾರೆ, ಮತ್ತು ಇಲ್ಲಿ ಸೇರಿದ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ, ಈ ಒಂದು ಸಂದರ್ಭದಲ್ಲಿ ನಮಿತಕ್ಕ ಮತ್ತು ಲತಕ್ಕನಿಗೆ ಈ ಸಂಸ್ಥೆ ಅಭಿವೃದ್ಧಿ ಹೊಂದುವಲ್ಲಿ ಭಗವಂತನು ಅವರಿಗೆ ಆಶೀರ್ವಾದವನ್ನು ಮಾಡಲಿ. ಜೊತೆಗೆ ಇಲ್ಲಿ ಬರತಕ್ಕಂಥ ಎಲ್ಲ ಗ್ರಾಹಕರಿಗೂ ಕೂಡ ಉತ್ತಮವಾದ ಸೇವೆಯನ್ನು ಕೊಡುವಂಥದ್ದು ಅವರ ಕೈಯಿಂದ ಆಗಲಿ. ಇವತ್ತು ಸರ್ಕಾರಕ್ಕೆ ಬೇಕಾದಂಥ ಪ್ರಮಾಣ ಪತ್ರಗಳನ್ನು ನೀಡುವಂಥದ್ದಾಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಸೇವಾ ಕಾರ್ಯಗಳನ್ನು ಈ ಒಂದು ಕೇಂದ್ರದಿಂದ ಅವರು ಜನರಿಗೆ ಬರತಕ್ಕಂಥ ಗ್ರಾಹಕರಿಗೆ ಕೊಡುವಂತಾಗಲಿ ಅಂತ ಶುಭ ಹಾರೈಸುತ್ತಾ ಮತ್ತೊಮ್ಮೆ ಈ ಒಂದು ಶಾಖೆ ಇನ್ನಷ್ಟು ಶಾಖೆಗಳನ್ನು ತೆರೆಯುವಂತಾಗಲಿ ಇವರ ಸೇವಾ ಕೇಂದ್ರ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತೇವೆ. ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಕಟ್ಟಡಕ್ಕೆ ತೊಂದರೆ ಆಗ್ತದೆ ಅಂತ ಸಂದರ್ಭದಲ್ಲಿ ಕೂಡ ನಾವು ತಾಲೂಕು ಪಂಚಾಯತ್ ಸಭೆಯಲ್ಲಿ ಈ ಒಂದು ಕಟ್ಟಡವನ್ನು ಉಳಿಸಬೇಕನ್ನುವಂಥ ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಇದೀಗ ನಮ್ಮ ಇಬ್ಬರು ಕೂಡ ನಮ್ಮ ಸ್ನೇಹಿತರು ಯಾವ ಪಕ್ಷದಲ್ಲೇ ಇರಲಿ, ನಮಿತಾ ಶ್ಯಾಮಾಗಿ ಇರ್ಬೋದು, ನಮ್ಮ ಲತಕ್ಕ ಆಗಿರ್ಬೋದು, ತುಂಬ ಒಳ್ಳೆಯ ಸ್ನೇಹಜೀವಿಗಳು ಕೂಡ. ಯಾಕೆಂತ ಹೇಳಿದರೆ ಇವತ್ತೊಂದು ಈ ಒಂದು ಗ್ರಾವಿಟಿ ಜನಸೇವಾ ಕೇಂದ್ರವನ್ನು ಇಲ್ಲಿ ಮಾಡಬೇಕಾದ್ರೆ ಇದೊಂದು ಚಿಕ್ಕ ವಿಷಯವಲ್ಲ. ಇಬ್ಬರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಗ್ರಾವಿಟಿ ಜನಸೇವಾ ಕೇಂದ್ರವನ್ನು ಮಾಡೋದರ ಮೂಲಕ ಇಲ್ಲಿಯ ಎಲ್ಲ ಇವರು ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥವ್ರು ನಮ್ಮ ನಮಿತಾ ಶ್ಯಾಮ್ರವರು. ಇವರ ಒಂದು ದೂರದೃಷ್ಟಿಯನ್ನು ತಿಳ್ಕೊಂಡಾಗ ನಿಜವಾಗಿಯೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಉದ್ಯೋಗವನ್ನು ಅವಕಾಶವನ್ನು ನೀಡುವಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಸೇವಾ ಕೇಂದ್ರವನ್ನು ಕೂಡ ಆರಂಭಿಸಿದ್ದಾರೆ. ಅವರು ಯಶಸ್ವಿಯನ್ನು ಇಬ್ಬರು ಕೂಡ ಕಾಣಲಿ, ಮುಂದೆ ಕೂಡ ಇನ್ನು ಹಲವಾರು ಈ ಒಂದು ಸಂಸ್ಥೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇಬ್ಬರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ನಮಿತಕ್ಕನವರು ಹಾಗೆ ಲತಾ ಅವರು ಇವತ್ತು ಏನು ಒಂದು ಉತ್ತಮವಾದ ಒಂದು ಸಂಸ್ಥೆಯನ್ನ ಒಂದು ಶುಭ ಗಳಿಗೆಯಲ್ಲಿ ಶುಭಾರಂಭಗೊಂಡಿದೆ. ಇವತ್ತು ಜನರಿಗೆ ಅಗತ್ಯತೆ ಇರುವಂತಹ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದರ ಒಂದು ಉತ್ತಮವಾದಂತಹ ಯೋಜನೆಗಳನ್ನು ಪಡ್ಕೊಳ್ಳುವಂತಹ ಸಂಸ್ಥೆ ಇದಾಗಿದೆ. ಹಾಗಾಗಿ ಈ ಒಂದು ಸಂಸ್ಥೆ ಇವತ್ತು ಪುಟ್ಟದಾಗಿ ಉದ್ಘಾಟನೆಗೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸಂಸ್ಥೆ ಬಹಳ ದೊಡ್ಡದಾಗಿ ಆರಂಭಗೊಳ್ಳಲಿ, ಹಾಗೆ ಎಲ್ಲರೂ ಕೂಡ ಇದರ ಒಂದು ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳುತ್ತಾ ಇವರಿಗೆ ನನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೆ. ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ನನ್ನ ಸಹೋದರಿ ಮತ್ತು ನನ್ನ ಸ್ನೇಹಿತೆ ನಮಿತಾ ಶ್ಯಾಮ್, ಮತ್ತು ಅದೇ ರೀತಿ ಅವ್ರ ಜೊತೆಗೆ ನಮ್ಮ ಲತಾ ಚಂದ್ರಶೇಖರ್ ಅವರಿಬ್ಬರು ಸೇರಿಕೊಂಡು ಇವತ್ತು ನಗರದ ತಾಲೂಕು ಕಚೇರಿಯ ಆವರಣದೊಳಗೆ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಬಹುಶಃ ನಾವು ಅವರಿಗೆ ಪ್ರೋತ್ಸಾಹ ನೀಡಲೇಬೇಕು. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ಯಾವ ರೀತಿಯಲ್ಲಿ ಅದನ್ನು ಪಡ್ಕೊಳ್ಬೇಕು, ಅರ್ಜಿಯಲ್ಲಿ ಸಿಗ್ತದೆ, ಮತ್ತು ಅದಕ್ಕೆ ಯಾವುದೆಲ್ಲ ದಾಖಲೆಗಳನ್ನು ನಾವು ಒದಗಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಒಂದೇ ಸೂರಿನಡಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂತಹ ಒಂದು ಸೇವೆಯನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಇಬ್ಬರು ಮಹಿಳೆಯರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅವರ ಇದು ಸಂಸ್ಥೆಯ ಹೆಸರು ಕೂಡ ಜನಸೇವಾ ಕೇಂದ್ರ ಅಂತಲೇ ಇದೆ. ಯಾಕಂದರೆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತೀವಿ. ಹಾಗಾಗಿ ಇವರ ಸಂಸ್ಥೆ ಇನ್ನಷ್ಟು ಉತ್ತಮ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗಲಿ. ಭಗವಂತನ ಶ್ರೀರಕ್ಷೆ ಖಂಡಿತವಾಗಿ ಇಬ್ಬರ ಮಹಿಳೆಯ ಮೇಲೆ ಇದ್ದೇ ಇದೆ. ನಾವು ಕೂಡ ಖಂಡಿತವಾಗಿ ಎಲ್ಲರಲ್ಲೇ ಹೇಳ್ತೀವಿ. ಯಾಕಂದರೆ ಜನರು ಹುಡ್ಕೊಂಡು ಬರ್ತಾರೆ, ಇಂಥ ಸಂಸ್ಥೆಗಳು ಎಲ್ಲಿದೆ, ನಮಗೆ ಒಂದೇ ಸೂರಿನಡಿ ಎಲ್ಲವೂ ಕೂಡ ಲಭ್ಯ ಆಗಬೇಕು. ಹಾಗಾಗಿ ಎಲ್ಲವೂ ಕೂಡ ಇಲ್ಲಿ ಇದೆ. ನಾವು ಕೂಡ ಎಲ್ಲರನ್ನು ಕೂಡ ಆದಷ್ಟು ಸಂಖ್ಯೆ ಜನಸಾಮಾನ್ಯರನ್ನ ಇಲ್ಲಿ ನಾವು ಕರ್ತಾ ಇರ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೂಡ ನಾವು ನಮ್ಮ ಲತಕ್ಕ ಮತ್ತು ನಮಿತಾ ಶ್ಯಾಮ್ ಅವರಿಗೆ ಕೊಡ್ತಾ ಇದ್ದೀವಿ. ಬಹುಶಃ ಅವರಿಗೆ ಅವರ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಆ ಭಗವಂತನ ಶ್ರೀರಕ್ಷೆ ಖಂಡಿತ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಗ್ರಾವಿಟಿ ಜನಸೇವಾ ಕೇಂದ್ರ ಎಂಬ ಒಂದು ಸಂಸ್ಥೆ ಉದ್ದೀಪನಗೊಂಡಿದೆ. ನಮ್ಮ ಆತ್ಮೀಯರು ನಾಯಕರು ಆದ ಶಾಸಕರು, ಈ ಭಾಗದ ಶಾಸಕರು ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿ ಸರ್ ಮೊನಪ್ಪ ಭಂಡಾರಿ ಅವರು ಕೂಡ ಬಂದಿದ್ದಾರೆ. ಅದೇ ರೀತಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಲೆಮಾರಿ ನಿಗಮದ ಅಧ್ಯಕ್ಷರು ಹಾಗೂ ನನ್ನ ಮಂಡಲದ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಅದೇ ರೀತಿ ಸುರೇಖಾ ಚಂದ್ರಹಾಸ್ ತಾಲೂಕ್ ಪಂಚಾಯತ್ ಮೆಂಬರ್, ನಮ್ಮ ಕಾರ್ಪೊರೇಟ್ನ ಆತ್ಮೀಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಪೂರ್ಣಿಮಾ, ರೂಪಾ ಡಿ ಬಂಗೇರ, ಅದೇ ರೀತಿ ಪ್ರಭಾ ಮಾಲಿನಿ, ರಾಜೀವಿ ಕೆಂಪುಮಣ್ಣು, ಸೇವಂತಿ ಹಾಗೂ ಚೇತಕ್ ಪೂಜಾರಿ ಅವರು, ಸುರೇಂದ್ರ ಜಪ್ಪಿನ ಮಗರು, ಆತ್ಮೀಯರೆಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಖ್ಯವಾಗಿ ಈ ಒಂದು ಸಂಸ್ಥೆಯಲ್ಲಿ ಡಿಜಿಟಲ್ ಸೇವಾ ಕೇಂದ್ರ ಎಂಬ ಒಂದು ರೀತಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. CSC ಎಂಬ ಒಂದು
ಸರ್ವಿಸ್ ಕಾಮನ್ ಸರ್ವಿಸ್ ಸೆಂಟರ್ ಹೇಳಿ, ಅದು ಏನಂದರೆ ನಮ್ಮ ಸರ್ಕಾರದ ವತಿಯಿಂದ ಸಿಗುವಂತಹ ಮಾನ್ಯತೆ ಪಡೆದಂತಹ ಒಂದು ಸರ್ಟಿಫಿಕೇಟ್ ಕಾಮನ್ ಸರ್ವಿಸ್ ಸೆಂಟರ್. ಅದೇ ರೀತಿ ಸೇವಾ ಸಿಂಧು ಎಂಬುದು ರಾಜ್ಯ ಸರ್ಕಾರದ ಯೋಜನೆಗಳ ಪೋರ್ಟಲ್ಗೆ ನಾವು ಹೋಗಿ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ. ಹಾಗೆ 2 CSC ಸೆಂಟ್ರಲ್ ಗೌರ್ಮೆಂಟ್ ಇದು ಯೋಜನೆ ಹಾಗೂ ಸೇವಾ ಸಿಂಧು ಸ್ಟೇಟ್ ಗೌರ್ಮೆಂಟ್ ಇದು ಯೋಜನೆ, 2 ನಮ್ಮ ಸರ್ಕಾರದ ಈಗ ಬಹಳ ಉತ್ತಮವಾದ ಯೋಜನೆಗಳನ್ನು ಡಿಜಿಟಲ್ ಮುಖಾಂತರ ಎಲ್ಲ ಬರುವ ಕಾರಣ ಜನರಿಗೆ ಬಹಳ ಕೆಲವರಿಗೆ ತೊಂದರೆ ಆಗ್ತಾ ಇದೆ. ವಿದ್ಯಾವಂತರು ಅವರವಷ್ಟಕ್ಕೆ ಮಾಡ್ಕೊಳ್ತಾರೆ, ಆದರೆ ಕೆಲವರಿಗೆ ಈ ಒಂದು ಕಂಪ್ಯೂಟರ್ ಮುಖಾಂತರ ಮಾಡೋದು ಕಷ್ಟ ಆಗುವ ಸಂದರ್ಭದಲ್ಲಿ ಅಂತಹ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಅವರಿಗೆ ಸಬ್ಮಿಷನ್ ಮಾಡುವ ರೀತಿಯಲ್ಲಿ ನಾವು ಈ ಒಂದು ಸಂಸ್ಥೆಯ ಮುಖಾಂತರ ನಾವು ಸವಲತ್ತು ಒದಗಿಸಿಕೊಡ್ತಾ ಇದ್ದೇವೆ. ಆದ ಕಾರಣ ಯಾರಿಗೆಲ್ಲ ಏನೆಲ್ಲ ಇಂತಹ ಸಹಕಾರಗಳು ಬೇಕಾದಲ್ಲಿ ನಮ್ಮಲ್ಲಿ ಭೇಟಿ ಕೊಟ್ಟು ನಿಮ್ಮೆಲ್ಲರ ಸೇವೆಗೆ ನಾವು ಹಾಗೂ ನನ್ನ ಆತ್ಮೀಯರಾದ ಲತಾ ಇಬ್ಬರು ನಾವು ಸಿದ್ಧ ಇದ್ದೇವೆ ಎಂದು ಹೇಳುತ್ತಾ, ಬಂದಂತಹ ಪ್ರೀತಿ ಇಟ್ಟು ಬಂದಂತಹ ಎಲ್ಲರಿಗೂ, ಮುಖ್ಯವಾಗಿ ಶಾಸಕರು ಮೋನಪ್ಪ ಭಂಡಾರಿ ಹಾಗೂ ರವೀಂದ್ರ ಶೆಟ್ಟಿ, ನಮ್ಮ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್, ಸುರೇಖಾ, ಎಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.